ಸರ್ಕಾರ ನಾಳೆ ಮಾಡಬೇಕಾದ್ರೆ ಯಾರೊಬ್ಬ ವ್ಯಕ್ತಿಯ ಆಧಾರದ ಮೇಲೆ ಸರ್ಕಾರ ಆಗುವುದಿಲ್ಲ, ಪಕ್ಷದ ಆಧಾರದ ಮೇಲೆ ಸರ್ಕಾರ ಆಗುತ್ತೆ. ಸ್ವತಂತ್ರವಾಗಿದ್ದವರಿಗೆ ಯಾವುದೇ ಅಸ್ತಿತ್ವ ಇರುವುದಿಲ್ಲ, ನೆನಪಿಟ್ಕೊಳ್ಳಿ. ಅದನ್ನು ಅಣ್ಣಾಮಲೆಯವರು ಹೇಳಿರೋದು. ಏನಕ್ಕೆ ಬೇತ ಗೆಲ್ಲೇರ ಅಭಿಜಿ ಮಾರ ನಿಖಿಲಿದಾಯ್ತಲ್ಲ ಆಶೀರ್ವಾದ ಮಲ್ಪಡು ಅಂತ ಹೇಳುವಂಥ ಕೀಳು ಮಟ್ಟದ ರಾಜಕೀಯ ಯಾಕೆ ಮಾಡ್ತೀರಾ ನೀವು? ಈಗ ಅವ್ರು ಹೇಳ್ತಾರೆ ನನ್ನ ಹತ್ರ ಅಮಿತ್ ಶಾ ಮಾತಾಡಲಿ, ನೀವು ಅವಕಾಶ ಮಾಡಿಕೊಟ್ಟಿಲ್ಲಲ್ಲ, ನೀವು ಅಮಿತ್ ಶಾದಿಂದ ದೊಡ್ಡವರಾದ್ರಲ್ಲ ನೀವು. ಬಿಜೆಪಿ ಓಟನ್ನು ಹಾಳು ಮಾಡಿ ಕಾಂಗ್ರೆಸ್ಸಿಗೆ ಬೆಂಬಲ ಕೊಡುವಂಥ ಒಂದು ಪ್ರಯತ್ನ ಇದು, ನೆನಪಿಟ್ಕೊಳ್ಳಿ. ಅದಕ್ಕೋಸ್ಕರ ಭಾಜಪಕ್ಕೆ ನಾವು ಬೆಂಬಲ ಮಾಡಿದರೆ ಅದು ಪುಣ್ಯದ ಕೆಲಸ, ನೆನಪಿಟ್ಟುಕೊಳ್ಳಿ. ಇಲ್ಲಂತ ಅದು ಪಾಪದ ಕೆಲಸ ಆಗುತ್ತೆ. ಒಂದೇ ದಿನದಲ್ಲಿ ಗೋಹತ್ಯೆ ನಿಷೇಧ ಕಾನೂನನ್ನು ವಾಪಸ್ ತಗೊಳ್ತೀವಿ. ಎಂಥ ದ್ರೋಹ ರೀ! ತಾಯಿಗೆ ದ್ರೋಹ ಮಾಡಿದಾಗೆ ತಾಕತ್ತಿದೆಯಾ ಅವರಿಗೆ ಬಜರಂಗ ದಳವನ್ನು ಬ್ಯಾನ್ ಮಾಡಲಿಕ್ಕೆ? ಕಾಂಗ್ರೆಸ್ಸಿಗೆ ಬೆಂಬಲವನ್ನು ಕೊಡುವಂಥ ಪ್ರಯತ್ನ, ನೆನಪಿಟ್ಟುಕೊಳ್ಳಿ. ಒಳಗಿದೊಳಗೆ ಯೋಜನೆ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಈ ಬಾರಿಯ ಚುನಾವಣೆ 10ನೇ ತಾರೀಕು ನಡೀತಾ ಇರುವಂಥ ಚುನಾವಣೆ ಅದು ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮಧ್ಯದಲ್ಲಿ ನಡೀತಾ ಇರುವಂಥ ಚುನಾವಣೆ. ಅದು ರಾಷ್ಟ್ರೀಯ ಪಕ್ಷಗಳ ಮಧ್ಯದಲ್ಲಿ ನಡೀತಾ ಇರುವಂಥ ಚುನಾವಣೆ. ಸರ್ಕಾರ ನಾಳೆ ಮಾಡಬೇಕಾದ್ರೆ ಯಾರೊಬ್ಬ ವ್ಯಕ್ತಿಯ ಆಧಾರದ ಮೇಲೆ ಸರ್ಕಾರ ಆಗುವುದಿಲ್ಲ, ಪಕ್ಷದ ಆಧಾರದ ಮೇಲೆ ಸರ್ಕಾರ ಆಗುತ್ತೆ. ಮೊನ್ನೆ ಹಿರಿಯ ಒಬ್ಬರು IPS ಅಧಿಕಾರಿ, ಸ್ವಚ್ಛ ಪಾರದರ್ಶಕ ಕೆಲಸ ಮಾಡಿದಂಥ ಒಬ್ಬ ದೇಶಭಕ್ತ ಅಣ್ಣಾಮಲೆಯವರು ವಿವೇಕಾನಂದ ಕಾಲೇಜಿಗೆ ಬಂದಿದ್ದರು. ಅಲ್ಲಿದ್ದಂಥ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಮಾತಾಡಿದರು. ದೇಶದ ಕಾರ್ಯದಲ್ಲಿ ಯುವಜನರ ಪಾತ್ರ ಅಂತ ಹೇಳುವಂಥ ವಿಷಯದಲ್ಲಿ ಮಾತಾಡಿ. ಕೊನೆಗೆ ಯಾರಿಗಾರು ಪ್ರಶ್ನೆಗಳಿದೆಯಾ ಅಂತ ಕೇಳಿದರು. 1, 2, 3ನೇ ಪ್ರಶ್ನೆ ಮತ್ತು 1, 2 ಬೇರೆ ಪ್ರಶ್ನೆ ಕೇಳಿದರು. 3ನೇ ಹುಡುಗ ಒಬ್ಬ ಎದ್ದು ನಿಂತು ಕೇಳಿದ, ಸ್ವಾಮಿ, ಪಕ್ಷಕ್ಕೆ ಓಟು ಕೊಡಬೇಕಾ, ವ್ಯಕ್ತಿಗೆ ಓಟು ಕೊಡಬೇಕಾ ಅಂತ. ಅವ್ರು ಹೇಳಿದ್ರು, ಪಕ್ಷಕ್ಕೆ ಓಟು ಕೊಡಬೇಕಾಗಿರುವಂಥ, ವ್ಯಕ್ತಿಗೆ ಅಲ್ಲ. ವ್ಯಕ್ತಿ ಏನೇ ಬೇಕಾದ್ರೆ ಇರಲಿ, ಅವನಿಗೆ ಯಾವುದೇ ಚೌಕಟ್ಟು ಇರುವುದಿಲ್ಲ ಅಂತ. ಅವನನ್ನು ಕೇಳೋರು ಯಾರಿದ್ದಾರೆ? ಅವನಿಗೆ ಹೇಳಿದ್ದೆ, ಅವನದ್ದು ನಡೆದದ್ದೇ ದಾರಿ, ಅವನಿಗೆ ಹಿಂದೆ ಮುಂದೆ ಯಾರು ಇಲ್ಲವೇ ಇಲ್ಲ. ಪಕ್ಷಕ್ಕಾದರೆ ಕೇಳೋರಿದ್ದಾರೆ, ತಪ್ಪು ಮಾಡಿದರೆ ಸರಿದಾರಿಯಲ್ಲಿ ಹೋಗು ಅಂತ ಹೇಳುವರಿದ್ದಾರೆ, ಯಾವ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಕೋನ ಕೊಡುವರಿದ್ದಾರೆ. ಯಾರೋ ಒಬ್ಬ ಸ್ವತಂತ್ರವಾಗಿ ನಿಂತರೆ ಅವನನ್ನು ಯಾರು ಕೇಳ್ತಾರೆ? ಅವನು ಏನು ಬೇಕಾದ್ರೂ ಮಾಡ್ಬೋದು. ಸ್ವತಂತ್ರವಾಗಿದ್ದವರಿಗೆ ಯಾವುದೇ ಅಸ್ತಿತ್ವ ಇರುವುದಿಲ್ಲ, ನೆನಪಿಟ್ಕೊಳ್ಳಿ. ಅದನ್ನು ಅಣ್ಣಾಮಲೆಯವರು ಹೇಳಿರೋದು. ಯಾವುದೇ ಅಸ್ತಿತ್ವ ಇರುವುದಿಲ್ಲ. ಮಜಾ ಡಾಕ್ಟರ್ ಹೇಳಿದರು, ಎಂಥ ದೌರ್ಭಾಗ್ಯ ಬಂದಿದೆ ಮಾರ್ಯಾರ ಅವರಿಗೆ. ಅವರಿಗೆ ನಾನು ಗೆಲ್ಲಬೇಕು ಯಾರ ಆಧಾರದಿಂದ ಅಂತ ಕೇಳಿದರೆ ಮೋದಿಯವರ ಆಧಾರದಿಂದ. ಯಾರ ಆಧಾರದಿಂದ ಅಂತ ಕೇಳಿದರೆ ಅಮಿತ್ ಶಾ ಆಧಾರದಿಂದ. ಯಾವ ಆಧಾರದಿಂದ ಅಂತ ಕೇಳಿದರೆ ಯೋಗಿ ಆದಿತ್ಯನಾಥರ. ಎಂಥ ದೌರ್ಭಾಗ್ಯ ಬಂದಿದ್ದಾರೆ ನಿಮಗೆ. ನಾನು ಹೇಳ್ತಾ ಇರೋದು, ನೀವು ಅವರನ್ನೇ ವಿರೋಧ ಮಾಡ್ತಾ ಇರೋದು, ಬಿಜೆಪಿಯನ್ನೇ ವಿರೋಧ ಮಾಡ್ತಾ ಇರೋದು. ಬಿಜೆಪಿ ನಾಯಕನೇ ಮೋದಿಯವರು, ಬಿಜೆಪಿ ನಾಯಕನೇ ಅಮಿತ್ ಶಾ ಇರೋದು, ಬಿಜೆಪಿ ನಾಯಕನೇ ಯೋಗಿ ಆದಿತ್ಯನಾಥ ಇರೋದು. ಅವರು ಬಿಜೆಪಿ ಬಿಟ್ಟು ಅವರಿಗೆ ಅಸ್ತಿತ್ವ ಇದೆಯಾ? ಅವರ ಅಸ್ತಿತ್ವ ಇರುವಂಥದ್ದೇ ಬಿಜೆಪಿಯಲ್ಲಿ. ನಿಮ್ಮ ಅಸ್ತಿತ್ವ ಎಲ್ಲಿ? ನೀವು ಯೋಚನೆ ಮಾಡಬೇಕಾಗಿತ್ತಲ್ಲ. ನಾಚಿಕೆ ಅಲ್ಲ ಇದು, ನಾಚಿಕೆ ಅಲ್ಲ. ಏನಕ್ಕೆ ಬೇತ ಗೆಲ್ಲೇರ ಅಭಿಜಿ ಮಾರ ನಿಖಿಲಿದಾಯ್ತಲ್ಲ ಆಶೀರ್ವಾದ ಮಲ್ಪಡು ಅಂತ ಹೇಳುವಂಥ ಕೀಳು ಮಟ್ಟದ ರಾಜಕೀಯ ಯಾಕೆ ಮಾಡ್ತೀರಾ ನೀವು? ಈಗಲೇ ನೀವು ಹೀಗೆ ಮಾಡಿದ್ರು, ಮುಂದೇನು ಮಾಡ್ತೀರಾ? ಮೊನ್ನೆ ನಮ್ಮ ಹಿರಿಯರೊಬ್ಬರ ಅವರ ಹತ್ರ ಮಾತಾಡಿದ್ದಾರೆ. ನಾನು ಮತ್ತು ರಂಗಮೂರ್ತಿಯವರು ಮಾತಾಡಿದ್ದು ನಿಮ್ಮ ನೆನಪಿಗೋಸ್ಕರ ಹೇಳ್ತಾ ಇದ್ದೇನೆ ಅಷ್ಟೇ. ತುಂಬ ಜನ ಕೇಳ್ತಾರೆ, ದುಂಪು ಪಾತ್ಯದಲ್ಲಿ ಅಂತ ನಾವು ಮಾತಾಡ್ತೇವೆ. ಸುಮಾರು 10 ವರ್ಷದ ಹಿಂದೆ ಅವರು 2 ಬಾರಿ, ಅದರಿಂದ ಹಿಂದೆ 2 ಬಾರಿ ಚುನಾವಣೆ ಬಂದಾಗ ನನಗೊಂದು ಸೀಟ್ ಕೊಡಿ ಅಂತ ಕೇಳ್ತಾ ಇದ್ರು. ಕೊನೆಗೆ 10 ವರ್ಷದ ಹಿಂದೆ ಅವರು ಬಂದಾಗ ನಾವು ಹೇಳಿದೆವು, ಭಾಜಪಕ್ಕೆ ಹಾಗೆ ಹೊರಗಿಂದ ಯಾರೋ ಬಂದವನಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಡಲಿಕ್ಕಾಗಲ್ಲ, ಇದೊಂದು ಭಾರಿ ದೊಡ್ಡ ಸಂಘಟನೆ ಕೇಂದ್ರ. ಅದಕ್ಕೋಸ್ಕರ ನೀವು ಬನ್ನಿ, ಭಾಜಪದಲ್ಲಿ ಏನಾದ್ರು ಜವಾಬ್ದಾರಿ ತಗೊಳ್ಳಿ. ನಿಮಗೆ ಬೇಕು ಅಂತಾದರೆ ಈ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ನಾವು ಮಾಡ್ತೇವೆ, ಬೇಕಾದರೆ ನಾವು ಮಾತಾಡ್ತೇವೆ. ಇದನ್ನು ಮೊನ್ನೆ 2 ದಿವಸ ಮೊದಲು ಅವರು ಒಟ್ಟಿಗೆ ನಿಲ್ಲುವ 2 ದಿವಸ ಮೊದಲು ನಾವು ಇಬ್ಬರು ಅವರ ಜೊತೆಯಲ್ಲಿ ಮಾತಾಡಿದೆ. ಹೌದಲ್ವ ಅಂತ ಕೇಳಿದೆ ನಾವು.
ಹೌದು ಅಂತೇಳಿ. ಮತ್ತೆ ಯಾಕೆ ತಗೊಳ್ಳಿಲ್ಲ? ಅಲ್ಲ, ಅದೇನೋ ಬೇರೆ ಕಾರಣ ಆಯಿತು, ಅದಕ್ಕೋಸ್ಕರ ತಗೊಳ್ಳಿಲ್ಲ. ನಾವು ಅವರಿಗೆ ಕೇಳಿದೇವ್ರಿ, ನಾವು ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿದ್ದೇವೆ, ನಿಮಗೆ ಅವಕಾಶಗಳನ್ನು ಕೊಡ್ತೇವೆ ಅಂತ ಹೇಳಿ. ಭಾರತೀಯ ಜನತಾ ಪಾರ್ಟಿ ಒಳಗೆ ಬಂದರೆ ಮಾತ್ರ ಸ್ವತಂತ್ರವಾಗಿಲ್ಲ. ನಮ್ಮದು ಎಲ್ಲವನ್ನು ಇಷ್ಟ ಇರೋದು ಒಂದು ಪಕ್ಷಕ್ಕೆ, ಒಂದು ದೇಶಕ್ಕೆ, ಬರೀ ವ್ಯಕ್ತಿಗೋಸ್ಕರ ಅಲ್ವೇ ಅಲ್ಲ ಇದು. ಈ ಪ್ರಯತ್ನವನ್ನು ನಮ್ಮ ಕಡೆಯಿಂದ ಮಾಡಿತ್ತು. ಆದರೆ ನಾನು ಸ್ವತಂತ್ರವಾಗಿ ಇರೋದು ಆಗಲಿ, ನೀವು ಸ್ವತಂತ್ರವಾಗಿರಿ. ಯಾಕೆ ಮತ್ತೆ ಮೋದಿ ಹೆಸರು, ಯಾಕೆ ಮತ್ತೆ ಯೋಗಿ ಹೆಸರು, ಯಾಕೆ ಮತ್ತೆ ಅಮಿತ್ ಶಾ ಹೆಸರು? ನಮ್ಮ ಹಿರಿಯರೊಬ್ಬರು ಒಂದು 10 ದಿವಸದ ಹಿಂದೆ ಅವರ ಹತ್ರ ಮಾತಾಡಿದರು. ಅವರಿಲ್ಲ ಅಂತ ಹೇಳ್ತಾರೆ, ರೆಕಾರ್ಡ್ ಇದೆ, ನೆನ್ಪಿಟ್ಟುಕೊಳ್ಳಿ. ಅವರವ್ರ ಹತ್ರ ಮಾತಾಡಿದರು. ಅವ್ರು ಹೇಳಿದರು, ಹೀಗೀಗೆ ಆಗ್ತಾ ಉಂಟು, ಇದರಿಂದಾಗಿ ತೊಂದರೆಗಳಾಗಿಬಿಡ್ತಾ ಇದೆ, ಅದಕ್ಕೋಸ್ಕರ ನೀವು ಬನ್ನಿ, ಬೇರೆ ಬೇರೆ ಅವಕಾಶಗಳಿದೆ, ಅವಕಾಶಗಳನ್ನು ಕೊಡುವ ಹಾಗೆ ನಾನು ಮಾತಾಡ್ಬೋದು ಅಂತ ಸಂಘದ ಟಾಪ್ 8ರಲ್ಲಿ ಇರುವಂಥವ್ರು, ಅಖಿಲ ಭಾರತ ಮಟ್ಟದವರು ಮಾತಾಡಿದರು. ಅವ್ರ ಹತ್ರ ಮಾತಾಡಿ ಆದಮೇಲೆ ಕೊನೆಗೆ ಹೇಳಿದರು, ಅಮಿತ್ ಶಾ ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದಾರೆ. ಈಗ ಅವರು ಕೇಳ್ತಾ ಇದ್ದಾರೆ, ಯಾವ ಸಮಯ ಸಿಕ್ಕಿತೋ ಆ ಸಮಯದಲ್ಲಿ ನಾನು ಅವ್ರ ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಈಗ ಒಂದು ಕಾನ್ಫರೆನ್ಸ್ ಕಾಲ್ನಲ್ಲಿ ಅವರನ್ನು ಕರೀಲ ಅಂತ. ಅವಾಗ ಇವರೇನು ಹೇಳಿದ್ರು ಗೊತ್ತಾ? ನಾನು ನನ್ನ ಕಾರ್ಯಕರ್ತರ ಕೇಳಿ ಅರ್ಧ ಗಂಟೆಯಲ್ಲಿ ತಿಳಿಸೆ, ಇವತ್ತಿನವರೆಗೂ ತಿಳಿಸಲಿಲ್ಲ. ಈಗ ಅವ್ರು ಹೇಳ್ತಾರೆ, ನನ್ನ ಹತ್ರ ಅಮಿತ್ ಶಾ ಮಾತಾಡಲಿ, ಅಮಿತ್ ಶಾ ಮಾತಾಡಲಿ, ನೀವು ಅವಕಾಶ ಮಾಡಿಕೊಟ್ಟಿಲ್ಲಲ್ಲ, ನೀವು ಅಮಿತ್ ಶಾರಿಂದ ದೊಡ್ಡವರಾದ್ರಲ್ಲ ನೀವು. ಕೇಳಿದ್ರೆ ಹೇಳ್ತಾರೆ, ಆರಂಭಕ್ಕೆ ಗೆಲ್ಲುವುದಿಲ್ಲ, BJP ಸೇರಿನಾಗೆ, BJP ಈಗಲೂ ಸೇರ್ಬೋದಲ್ಲ BJPಗೆ, ಅದಕ್ಕೆ ಕಾಯೋದು ಯಾಕೆ? ಸ್ವಾಗತ, BJP ಬರೋದಾದ್ರೆ ಸ್ವಾಗತ, ಅದರಲ್ಲಿ 2 ಪ್ರಶ್ನೆ ಏನಿಲ್ಲ. BJP ಓಟನ್ನು ಹಾಳು ಮಾಡಿ ಕಾಂಗ್ರೆಸ್ಸಿಗೆ ಬೆಂಬಲ ಕೊಡುವಂಥ ಒಂದು ಪ್ರಯತ್ನ ಇದು, ನೆನ್ಪಿಟ್ಕೊಳ್ಳಿ. ತಾನು ಗೆಲ್ಲುವುದಿಲ್ಲ, BJPಯನ್ನು ಗೆಲ್ಲಿಗೆ ಬಿಡುವುದಿಲ್ಲ. ಮತ್ತೆ ಇವರು ಮೋದಿ ಶಿಷ್ಯರಾಗೋದು ಹೇಗೆ, ಯೋಗಿ ಶಿಷ್ಯರಾಗೋದು ಹೇಗೆ? ಹಾಗೆ ಹಾಗೆ ಆಗುದು ಹೇಗೆ? ಹಾಗೆ ನಾನು ಸ್ವತಂತ್ರ ಅಂತ ಹೇಳಿಕೊಂಡು ಏನು ಬೇಕಾದ್ರೂ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನೇ ಅಣ್ಣಾಮಲೈ ಅವರು ಹೇಳಿದ್ರು, ಅವರಿಗೆ ಯಾವುದೇ ಚೌಕಟ್ಟು ಇರುವುದಿಲ್ಲ ಅಂತ. ನಾವು ಅಂಥವರಿಗೆ ಬೆಂಬಲ ಕೊಡಲಿಕ್ಕೆ ಹೋದರೆ ಅದು ದೇಶದ್ರೋಹದ ಕೆಲಸ ಆದೀತು, ಅದು ಹಿಂದುತ್ವಕ್ಕೆ ಹೊಡೆತ ಕೊಡುವಂಥ ಕೆಲಸ ಆದೀತು. ಭಾಜಪದ ಹಿಂದುತ್ವ ದೊಡ್ಡದ, ಸಂಘದ ಹಿಂದುತ್ವ ದೊಡ್ಡದ, ಅಲ್ಲ ವ್ಯಕ್ತಿಯ ಹಿಂದುತ್ವ ದೊಡ್ಡದ? 72 ವರ್ಷಗಳಿಂದ ಬಲಿದಾನ ಮಾಡಿ ರಕ್ತವನ್ನು ಚೆಲ್ಲಿ ಕಟ್ಟಿದಂಥ ಹಿಂದುತ್ವನೋ, ಅಲ್ಲ ಭಾಷಣ ಮಾಡಿದಂಥ ಹಿಂದುತ್ವನ? ಯಾವುದು ಹಿಂದುತ್ವ ಅಂತ ಆಗಬೇಕಲ್ಲ. ಅದಕ್ಕೋಸ್ಕರ ಹಿಂದುತ್ವದ ನಿಜವಾದ ಅರ್ಥದಲ್ಲಿ ಅದು ಭಾಜಪ ಮಾತ್ರ ಇರೋದು. ಅದಕ್ಕೋಸ್ಕರ ಭಾಜಪಕ್ಕೆ ನಾವು ಬೆಂಬಲ ಮಾಡಿದರೆ ಅದು ಪುಣ್ಯದ ಕೆಲಸ, ನೆನ್ಪಿಟ್ಟುಕೊಳ್ಳಿ. ಇಲ್ಲಂತ ಅದು ಪಾಪದ ಕೆಲಸ ಆಗುತ್ತೆ. ಯಾಕಂದರೆ ಕಾಂಗ್ರೆಸ್ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಹೇಳಿದೆ, ಅವರ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ, ನಾವು ಅಧಿಕಾರಕ್ಕೆ ಬಂದು 1 ದಿನದಲ್ಲಿ, ಅಧಿಕಾರಕ್ಕೆ ಬರುವುದಿಲ್ಲ, ಅವ್ರು ಹೇಳ್ಕೊಂಡಿರೋದು ನೋಡಿ, ಅಧಿಕಾರಕ್ಕೆ ಬರಲಿಲ್ಲ ಆದರೂ ಹೇಳ್ಕೊಂಡಿದ್ದಾರೆ, ಅಧಿಕಾರಕ್ಕೆ ಬಂದರೆ 1 ದಿನದಲ್ಲಿ ಗೋಹತ್ಯೆ ನಿಷೇಧ ಕಾನೂನನ್ನು ವಾಪಸ್ ತಗೊಳ್ತೀವಿ. ಎಂಥ ದ್ರೋಹ ರೀ, ತಾಯಿಗೆ ದ್ರೋಹ ಮಾಡಿದಾಗೆ. 2ನೇದವರಲ್ಲೂ ಮತಾಂತರ ನಿಷೇಧ ಕಾನೂನು ವಾಪಸ್ ತಗೊಳ್ತೇವೆ. ನಾಳೆ ನಮ್ಮ ಮಕ್ಕಳು ಹಿಂದೂಗಳಿಗೆ ಉಳಿತಾರ ಅಂತ ಯೋಚನೆ ಮಾಡಿದ್ದಾರೆ ಅವರು. 3ನೇದು ಏನು ಮುಸಲ್ಮಾನರ ರಿಸರ್ವೇಷನ್ ಇದೆ ಅದನ್ನು ವಾಪಸ್ ಮುಸಲ್ಮಾನರಿಗೆ ಕೊಡ್ತೇವೆ. ಅಂದರೆ ಮುಸಲ್ಮಾನರನ್ನು ಬೆಳೆಸೋದು ಮಾತ್ರ ನಿಮ್ಮ ಕೆಲಸ. ಎಲ್ಲದಕ್ಕಿಂತ ಹೆಚ್ಚು ಅವರು ಹೇಳಿರುವಂಥದ್ದು PFI ಅನ್ನು ಬ್ಯಾನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಮುಸಲ್ಮಾನರೇ ನಿಮಗೆ ನಾವು ಸಹಕಾರ ಮಾಡ್ತೇವೆ, ಬಜರಂಗ ದಳವನ್ನು ಬ್ಯಾನ್ ಮಾಡ್ತೇವೆ. ತಾಕತ್ತಿದೆಯಾ ಅವರಿಗೆ ಬಜರಂಗ ದಳವನ್ನು ಬ್ಯಾನ್ ಮಾಡಲಿಕ್ಕೆ? ಇದು ಸಾಧ್ಯವಾಗುವಂಥ ಮಾತಾ ಇದು? ಆದರೂ ಅವರ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ, ಅಂದರೆ ಕಾಂಗ್ರೆಸ್ ಇರುವುದೇ ಹಿಂದೂಗಳನ್ನು ಹೊಡಿಲಿಕ್ಕೆ, ಕಾಂಗ್ರೆಸ್ ಇರುವುದೇ ಹಿಂದೂಗಳಿಗೆ ಅನ್ಯಾಯ ಮಾಡಲಿಕ್ಕೆ. ಇಲ್ಲಿ ಫ್ರೀಡಮ್ ಕಮ್ಯುನಿಟಿ ಪಾರ್ಕ್ ಅಂತ ಮಿತ್ತೂರಿನಲ್ಲಿದೆ. ನಮಗೆ ಮೊನ್ನೆವರೆಗೆ ಅದು ಏನು ಮಾಡ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಏನಾದ್ರು ಫ್ರೀಡಮ್ ಅಂತ. PFI ಯಾವಾಗ ಬ್ಯಾನ್ ಆಯಿತು? ಬ್ಯಾನ್ ಆಗಲಿಕ್ಕೆ ಮತ್ತು ಒಂದು ಪ್ರಮುಖವಾದಂಥ ಕಾರಣ
ಪ್ರವೀಣ್ ನೆಟ್ಟರ್ ಹತ್ಯೆ. ಅದಾದ ಮೇಲೆ ಅದು ಬ್ಯಾನ್ ಆಯಿತು. ಬ್ಯಾನ್ ಆದ ಮೇಲೆ ಪೊಲೀಸರು ಅದರ ಮೇಲೆ ದಾಳಿ ಮಾಡಿದರು. ಅಲ್ಲಿದ್ದಂಥ ಒಬ್ಬ ಇನ್ಸ್ಪೆಕ್ಟರ್ ನನಗೆ ಹೇಳಿದರು, ನಾವಲ್ಲಿ ಒಳಗೆ ಹೋದಾಗ ತುಂಬ ಜನ ಓಡಿದರು. 2 ಜನ ನಮಗೆ ಸಿಕ್ಕಿದರು. ಸಿಕ್ಕಿದ ಮೇಲೆ ಅವರೇನು ಎಂಕ್ವೈರಿ ಮಾಡಿತ್ತು. ಎಂಕ್ವೈರಿ ಮಾಡಿದ ಮೇಲೆ ಗೊತ್ತಾದದ್ದು ನಮಗೇನು ಅಂತ ಕೇಳಿದರೆ, ಅವರಿಗೆ ಒಬ್ಬ ಕೇರಳದಿಂದ ನಿವೃತ್ತ ಮುಸಲ್ಮಾನ್ ಸೈನಿಕ ಅಧಿಕಾರಿ ಬಂದವರಿಗೆ ಟ್ರೈನಿಂಗ್ ಕೊಡ್ತಾರೆ. ಏನು ಟ್ರೈನಿಂಗ್ ಕೊಡ್ತಾರೆ ಅಂತ ಕೇಳಿದರೆ, 48 ಗಂಟೆಗಳ ಕಾಲ ವಿಶ್ರಾಂತಿ ಇಲ್ಲದೆ ಅವರು ಅಭ್ಯಾಸ ಮಾಡಬೇಕು. ಏನು ಅಭ್ಯಾಸ? ಅವರು ತಲವಾರಿನಲ್ಲಿ ಹೊಡೆಯುವುದು ಹೇಗೆ ಅಂತ ಅಭ್ಯಾಸ. ಮೊದಲನೇ ಏಟು ತಲೆಗೆ, 2ನೇ ಏಟು ಕುತ್ತಿಗೆಗೆ, 3ನೇ ಏಟು ಪಕ್ಕೆಲುಬಿಗೆ. ಇದನ್ನು ತಯಾರು ಮಾಡ್ತಾರೆ ಅಂತವ್ರು ಅವರೇ ಹೇಳ್ಕೊಂಡಿರೋದು. ಆಮೇಲೆ ಆ ಪೊಲೀಸ್ ಅಧಿಕಾರಿ ಹೇಳಿದರು, ಆಮೇಲೆ ಏನು ಮಾಡ್ತಾರೆ ಗೊತ್ತಾ, ಅವರು ಅಲ್ಲಿ ಪಾಸಾದವರನ್ನು ನಿಮ್ಮ ಕಲ್ಲಡ್ಕದಂಥ ಊರಿಗೆ ಕಳಿಸ್ತಾರೆ. ನನಗೂ ಆಶ್ಚರ್ಯ ಇತ್ತು, ಕಲ್ಲಡಿಕೆಗೆ ಬಂದಿದ್ದಾರ ಅಂತ. ಮತ್ತೆ ನೋಡಿದರೆ ಕಲ್ಲಡಿಕೆದ ಹತ್ತಿರ ಒಂದು ಅನುಗ್ರಹ ಶಾಲೆ ಅಂತ ಒಂದು ಬ್ಯಾರಿಗಳದ್ದು ಅನುಗ್ರಹ ನೋಡಿ ಹಾಗೆ ಹೆಸರು. ಆ ಶಾಲೆಯ ಮೈದಾನದಲ್ಲಿ ಬೆಳಿಗ್ಗೆ ನಡೀತದೆ ಇವ್ರದ್ದು ಕಸರತ್ತು. ಅದರ ಪರಿಣಾಮ ನೋಡಿ ಪ್ರವೀಣ್ ನೆಟ್ಟರ್ನ ಹತ್ಯೆ ನಡೆದಿರೋದು, ಅದರ ಪರಿಣಾಮ ಶರತ್ ಮಡಿವಾಲ್ನ ಹತ್ಯೆ ನಡೆದಿರೋದು, ಅದರ ಪರಿಣಾಮ ಹರ್ಷಂದ ಹತ್ಯೆ ನಡೆದಿರೋದು, ಅದರ ಹಿಂದೆ ಒಂದು 24 ಜನ ಹಿಂದೂಗಳ ಹತ್ಯೆ ನಡೆದಿರೋದು ಇದೇ PFI ಕಾರಣಕ್ಕೋಸ್ಕರ. ಅದಕ್ಕೋಸ್ಕರ ಬ್ಯಾನ್ ಆಗಿದೆ. ಬಜರಂಗ ದಳ ಎಲ್ಲಿಯಾದರೂ ಹತ್ಯೆ ಮಾಡಿದಂಥ ಉದಾಹರಣೆ ನಿಮ್ಮ ಹತ್ರ ಇದೆಯಾ? ಅನ್ಯಾಯ ಮಾಡಿದಂಥ ಇತಿಹಾಸ ಇದೆಯಾ? ಕತ್ತರಿಸಲಿಕ್ಕೆ ಹೋಗದ ಇರುವುದನ್ನು ರಕ್ಷಣೆ ಮಾಡಿದಂಥ ಕೆಲಸ. ಮೋಸ ವಂಚನೆಯಿಂದ ಹುಡುಗಿಯರನ್ನು ಲವ್ ಜಿಹಾದ್ ಹೆಸರಿನಲ್ಲಿ ಹಾರಿಸಿಕೊಂಡು ಹೋಗ್ಬೇಕಾದ್ರೆ ಅದನ್ನು ತಡೆದಂಥ ಪುಣ್ಯದ ಕೆಲಸ ಮಾಡಿರುವಂಥದ್ದು. ದೇವಸ್ಥಾನದ ಮೆರವಣಿಗೆಗೆ ಹೋಗಲಿಕ್ಕೆ ಬಿಡಲಿಲ್ಲ ಅಂತಾರೆ, ಬಿಡುವ ಹಾಗೆ ಏನು ಮಾಡಬೇಕು ಆ ಕೆಲಸ ಮಾಡಿರೋದು. ಪುಣ್ಯದ ಕೆಲಸ, ದೇವರ ಕೆಲಸ, ಈ ರಾಷ್ಟ್ರದ ಕೆಲಸ ಮಾಡಿದ್ದು ಬಜರಂಗ ದಳ. ಅದನ್ನು ಬ್ಯಾನ್ ಮಾಡ್ತೀರಾ ನೀವು? ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದ್ದಾಗ ಹಿಂದೂಗಳೆಲ್ಲರೂ ಒಟ್ಟಾಗಿ ಬೇಡವಾ? ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ಈಗ ನಮ್ಮ ಮನೆ ಬಾಗಿಲಿಗೆ ದೇಶದ್ರೋಹಿಗಳು ಬಂದಿದ್ದಾರೆ, ಭಯೋತ್ಪಾದಕರು ಬಂದಿದ್ದಾರೆ. ಮೊನ್ನೆ ಕುಕ್ಕರ್ ಬಾಂಬ್ ಬಂದಾಯ್ತಲ್ಲ ಮಂಗಳೂರಿನಲ್ಲಿ. ಅದರಲ್ಲಿ ಜೆಲೆಟಿನ್ ಮತ್ತು ಡಿಟೋನೇಟರ್ ಅಂತ 2 ಇದೆ ಅಂತ, ನನಗೆ ಅದಕ್ಕಿಂತ ಹೆಚ್ಚು ಗೊತ್ತಿಲ್ಲ. ಆ ಡಿಟೋನೇಟರ್ ಆ ಜೆಲೆಟಿನ್ಗೆ ಸರಿಯಾಗಿ ಇದಾದರೆ ಸ್ಫೋಟ ಆಗ್ತದೆ. ಆದರೆ ನಮ್ಮ ಅದೃಷ್ಟದಿಂದ ಆ ಜಿಲೆಟಿನ್ ಲೂಸ್ ಆಯಿತು, ಅದು ಹೊಗೆ ಆಯಿತು. ಅವನು ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳು, ಅಕಸ್ಮಾತ್ ಅದು ಆಗಿದ್ದಿದ್ರೆ, ಸರಿಯಾಗಿ ಆಗಿದ್ದಿದ್ರೆ ಕನಿಷ್ಠ ಒಂದು 25 ಜನರನ್ನು ಕೊಂದುಬಿಡ್ತದೆ. ಅದು ನಮಗೆ ಎಚ್ಚರಿಕೆ ಆಗೋದು ಬೇಡವಾ? ಅಂಥ PFIಗಳನ್ನು ದಮನ ಮಾಡಬೇಕು ಅಂತ ನಮಗೆ ಅನಿಸೋದು ಬೇಡವಾ? ಅದಕ್ಕೋಸ್ಕರ ದಮನ ಮಾಡಲಿಕ್ಕೆ ಬೇಕಾದಂಥ ಭಾರಿ ದೊಡ್ಡ ಅಸ್ತ್ರ ಅಂದರೆ ಅದು ನಾಡ್ದು 10ನೇ ತಾರೀಕಿಗೆ ನಡೀತಾ ಇರುವಂಥ ಚುನಾವಣೆ. ಅದರಲ್ಲಿ ನಾವು ಹಾಕುವಂಥ ಮತ ಅದು ತಾವರೆಗೆ ಹಾಕಿದರೆ ಇದೆಲ್ಲವನ್ನು ನಾವು ನಿಗ್ರಹಿಸಿ ಒಂದು ಭಾರತವನ್ನು ಜಗದ್ವಿಖ್ಯಾತ ದೇಶವನ್ನಾಗಿ ಮಾಡಲಿಕ್ಕೆ ಸಾಧ್ಯ. ಅನೇಕರು ಹೇಳ್ತಾರೆ ಈ ಸತ್ಯ ಮಾತ್ರ ಬದಲು 5 ಮುಖ ಫಿರ ಮೋದಿನ ಫಿರವಡೆ ಅವಿಂಚ ಮೋದಿನ ಫಿರವಡೆ ಹೋಣೆ. ಈ ಸತ್ಯ ಬದಲಾಯಿನ ಭ್ರಷ್ಟಾಚಾರ, ಹಣದ ಭ್ರಷ್ಟಾಚಾರ ಮಾತ್ರ ಅಲ್ಲ, ಮಾನಸಿಕ ಭ್ರಷ್ಟಾಚಾರ ನೆನಪಿಟ್ಕೊಳ್ಳಿ. ಇವತ್ತೇನಾದ್ರು ಬದಲಾದರೆ ಅನೇಕ ವರ್ಷಗಳಿಂದ ಅಥವಾ ಕೆಲವರು ಹೊಸದಾಗಿರುವುದು ಭ್ರಷ್ಟಾಚಾರ ಅಲ್ವಾ? ಅದು ಮೋಸ ಅಲ್ವಾ? ಅದು ವಂಚನೆ ಅಲ್ವಾ? ಒಂದು ರಾಷ್ಟ್ರೀಯ ಶಕ್ತಿಗೆ ಮಾಡ್ತಾ ಇರುವಂಥ ಅತ್ಯಂತ ದೇಶದ್ರೋಹದ ಕೆಲಸ ಅಲ್ವಾ ಅದು? ನಮ್ಮ ತರುಣರನ್ನು ಸೋಷಿಯಲ್ ಮೀಡಿಯಾದ ಮುಖಾಂತರ ಮಂಗ ಮಾಡಿ, ಮರಳು ಮಾಡಿ, ಈ ರೀತಿಯ ಅನ್ಯಾಯಕ್ಕೆ ಪೋಷಣೆ ಮಾಡುವಂಥ, ಅಧರ್ಮಕ್ಕೆ ಪೋಷಣೆ ಮಾಡುವಂಥ, ದೇಶದ್ರೋಹಕ್ಕೆ ಪೋಷಣೆ ಮಾಡುವಂಥ, ಕಾಂಗ್ರೆಸ್ಸಿಗೆ ಬೆಂಬಲವನ್ನು ಕೊಡುವಂಥ ಪ್ರಯತ್ನ ನೆನಪಿಟ್ಕೊಳ್ಳಿ. ಒಳಗಿದೊಳಗೆ ಯೋಜನೆ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಒಂದು ಪ್ರಯತ್ನಕ್ಕೆ ಒಂದು ತಡೆ ಹಾಕುವಂಥ ಕೆಲಸ ಆಗಬೇಕು. ಭಾರಿ ದೊಡ್ಡ ಪ್ರಮಾಣದಲ್ಲಿ ನೀವೆಲ್ಲ ಬಂದು ಸೇರಿದ್ದೀರಾ ಇಲ್ಲಿ. ಉತ್ಸಾಹದಿಂದ ಮುಂದಿನ ದಿನಗಳಲ್ಲಿ ಭಾರಿ ಧೈರ್ಯದಿಂದ ಈ ಕೆಲಸಕ್ಕೆ ತೊಡಗಬೇಕು.
ಭಾರತೀಯ ಜನತಾ ಪಾರ್ಟಿ ಒಬ್ಬರ ಅಭ್ಯರ್ಥಿ ನಿಲ್ಲಿಸಿದೆ, ಕಾಂಗ್ರೆಸ್ ಒಬ್ಬರ ಅಭ್ಯರ್ಥಿ ನಿಲ್ಲಿಸಿದೆ, ಸ್ವತಂತ್ರವಾಗಿ ಒಬ್ಬ ಅಭ್ಯರ್ಥಿ ಇದ್ದಾರೆ. ಯಾರಿಗೆ ಕೊಡಬೇಕಾದ್ದು? ನಮ್ಮನ್ನು ಉಳಿಸಿದಂಥ, ಬೆಳೆಸಿದಂಥ, ತಾಯಿ ಭಾರತೆಯನ್ನು ಆರಾಧನೆ ಮಾಡ್ತಾ ಇರುವಂಥ ಪಕ್ಷಕ್ಕೆ ತಾನೇ ನಾವು ಕೊಡಬೇಕಾಗಿರೋದು. ಇಲ್ಲವೇ ನಾವೇ ನಮ್ಮ ತಲೆ ಮೇಲೆ ಕಲ್ಲು ಹೊತ್ತು ಹಾಕಿದಾಗೆ ನಾವೇ ಹೊತ್ತಾಗುವಂಥದ್ದು ನೆನಪಿಟ್ಟುಕೊಳ್ಳಿ. ಪಕ್ಷ ಇಲ್ಲ, ಸಂಘಟನೆ ಇಲ್ಲ ಅಂಥವ್ರು ಏನು ಮಾಡ್ಬೋದು ಮಾರ್ಯಾರೆ? ನನಗೆ ಅರ್ಥನೇ ಆಗ್ತಾ ಇಲ್ಲ. ಯಾರ ಮೇಲೆ ದ್ವೇಷದಿಂದ ಹೋಗ್ತಾ ಇದ್ದೀರಾ? ಯಾರ ಮೇಲೆ ಸಿಟ್ಟು ನಿಮಗೆ? ವ್ಯಕ್ತಿಗತವಾದ ಸಿಟ್ಟು, ವ್ಯಕ್ತಿಗತವಾದ ದ್ವೇಷ, ಅದನ್ನು ಇಟ್ಟುಕೊಂಡು ಇಡೀ ದೇಶದ ಮೇಲೆ, ಇಡೀ ಸಮಾಜದ ಮೇಲೆ, ಹಿಂದೂ ಧರ್ಮದ ಮೇಲೆ ನೀವು ಹಾರ್ತೀರಾ? ನಿಮಗೆ ದೇವರು ಒಳ್ಳೇದು ಮಾಡ್ತಾನ? ನನಗೆ ಆಶ್ಚರ್ಯ. ಅದಕ್ಕೋಸ್ಕರ ನಿಮ್ಮ ನಡೆ ನುಡಿ ನೇರ ಇರಲಿ. ಈ ದೇಶಕ್ಕೋಸ್ಕರ, ಹಿಂದುತ್ವಕ್ಕೋಸ್ಕರ. ಅದಕ್ಕೆ ನಾನು ಹೇಳಿದ್ದು 75 ವರ್ಷದಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದುತ್ವ 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 ಅಂತ ಹೇಳಿ ಬಲಿದಾನಗಳನ್ನು ಮಾಡಿ ರಕ್ತವನ್ನು ಚೆಲ್ಲಿ ಬೆಳೆಸಿದಂಥ ಭಾರತೀಯ ಜನತಾ ಪಾರ್ಟಿ, ಜಗತ್ತು ಅದನ್ನೇ ನೋಡ್ತಾ ಇರುವಂಥದ್ದು. ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಬೆಳೆದರೆ ಹೊರಗಿನವರಿಗೆ ಯಾರಿಗೂ ಒಳಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲದಂಥ ಒಂದು ಭದ್ರವಾದಂಥ ಕೋಟೆಯನ್ನು ಕಟ್ತಾ ಇದೆ ಅಂತ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮೋದಿಯವರು ಬಂದ ತಕ್ಷಣ ಮೊದಲನೇದೇ ಗಡಿಗಳು ರಕ್ಷಣೆ ಮಾಡಿಬಿಟ್ರು. ಸೈನಿಕರನ್ನು ಅದಕ್ಕೆ ಹೆಚ್ಚು ಅವರಿಗೆ ಸವಲತ್ತು ಕೊಟ್ಟರು. ಅಗ್ನಿಪಥ ಅಂತ ಈಗ ಮತ್ತೆ ಶುರುವಾಗಿದೆ. ಬನ್ನಿ, ಒಂದು 3 ವರ್ಷ 4 ವರ್ಷ ಕೆಲಸ ಮಾಡಿ ದೇಶಕ್ಕೋಸ್ಕರ ಅಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂಥ ಸರ್ಕಾರ, ನಮ್ಮನ್ನು ರಕ್ಷಣೆ ಮಾಡ್ತಾ ಇರುವಂಥ ಸರ್ಕಾರ, ನಮ್ಮನ್ನು ರಕ್ಷಣೆ ಮಾಡ್ತಾ ಇರುವಂಥ ಪಾರ್ಟಿ, ಅದಕ್ಕೆ ನಮ್ಮ ಮತ. ಅದಕ್ಕೋಸ್ಕರ ತಾವರ ಚಿಹ್ನೆ ಅದುವೇ ನಮ್ಮದು. ಅದರಲ್ಲಿ ಬದಲಿಲ್ಲ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಅಂಥ ಒಂದು ಪುಣ್ಯಮಯವಾದಂಥ ಕೆಲಸ ಈ ರಾಜ್ಯದಲ್ಲಿ ಆಗಬೇಕು. ಒಂದು ದೊಡ್ಡ ಟ್ರಯಲ್ ಮಾಡಿದ್ದಾರೆ, ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಒಂದು ಒಳ್ಳೆಯದಾದಂಥ ಅಭೂತಪೂರ್ವವಾದಂಥ ಒಂದು ಸರ್ಕಾರ ಇಲ್ಲಿ ಬರಬೇಕು, ಬಹುಮತದ ಆಧಾರದಲ್ಲಿ ಬರಬೇಕು ಅಂತ. ನಿನ್ನೆ ಜಿ ಟಿ ವಿಯಲ್ಲಿ, ಉಳಿದ ಟಿ ವಿಯಲ್ಲಿ ಹೇಳಿದ್ದಾರೆ ಅಂತ ಕೇಳಿದೆ ನಾನು. 116 ಬರುವ ಸಾಧ್ಯತೆಗಳಿದೆ ಅಂತ. ಮೊನ್ನೆವರೆಗೆ ಕಾಂಗ್ರೆಸ್ನವರು ಅಂತ ಅವರೇ ಹಣ ಕೊಟ್ಟೇನು ಮಾಡಿರಬೇಕು. ಈಗ ನಿಜವಾದ ಬರ್ತಾ ಇದೆ 116ಕ್ಕಿಂತ ಮಿಕ್ಕಿ. ಅದು ಇನ್ನೂ ಮೋದಿಯ ಗಾಳಿ ಪೂರ್ತಿಯಾಗಿ ಬರಲಿಲ್ಲ. 130 ಬರಲಿ, ಸಂತೋಷ. ಯೋಗಿಯ ಗಾಳಿ ಬರಲಿಲ್ಲ. ಯೋಗಿ ಗಾಳಿ ಬರೋದ್ರ ಮೊದಲೇ ಎದುರು ಬಿಟ್ಟಿದ್ದಾರೆ. ಯಾಕೆ ಯಾರು ಯೋಗಿಯರೇ ಇದು ಶಿಷ್ಯ ಅಂತ ಹೇಳುವ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾನೆ ಮಾರಾರೆ. ನಾಚಿಗೆ ಅಂತ ನನಗೆ. ನಿಮ್ಮ ತಾಕತ್ತಿನ ಮೇಲೆ ಹೋರಾಟ ಮಾಡ್ರಿ, ನಿಮ್ಮ ತಾಕತ್ತಿನ ಮೇಲೆ ಹೋರಾಟ ಮಾಡ್ರಿ. ಮೇಲೊಂದು ಹೋರಾಟ ಮಲ್ಪನ್ನ ಅದಕ್ಕೋಸ್ಕರ ನಿಮ್ಮ ತಾಕತ್ತಿನ ಮೇಲೆ ಮಾಡಿ ತೆಗೆದಾಕಿ ಅದನ್ನು. ಮೋದಿ ಹೆಸರನ್ನು ಉಪಯೋಗ ಮಾಡಬೇಡಿ, ಯೋಗಿ ಹೆಸರನ್ನು ಉಪಯೋಗ ಮಾಡಬೇಡಿ. ಇಷ್ಟು ವರ್ಷಗಳ ಕಾಲ ಏನೇನೋ ಎದುರಿಸಿದ್ದೇವೆ ನಾವು. ಹಿಂದೆ ಈ ಒಬ್ಬರು ಇಂಡಿಪೆಂಡೆಂಟ್ ಆಗಿ ನಿಂತದ್ದು ಗೊತ್ತಿಲ್ಲ ನಮಗೆ. ಭಾರಿ ಒಬ್ಬ ದೊಡ್ಡ ಭೀಷ್ಮ ಪಿತಾಮಹ ಬಿಜೆಪಿಯನ್ನು ಕಟ್ಟಿದವರು ಕೂಡ ಇಂಡಿಪೆಂಡೆಂಟ್ ಆಗಿ ನಿಂತದ್ದನ್ನು ನೋಡಲಿಲ್ಲ ನಾವು. ಇದೇ ಪುತ್ತೂರಿನ ಜನದವರಿಗೆ ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ವಾ? ಅದಕ್ಕಿಂತ ದೊಡ್ಡ ಪ್ರಮಾಣದ ಉತ್ತರವನ್ನು ಈ ಬಾರಿ ನಾವು ಕೊಡುವರಿದ್ದೇವೆ. ಅದಕ್ಕೆ ಎಲ್ಲರೂ ಈ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ, ಮುಂದಿನ ಒಂದು 5-6 ದಿನ ಏನಿದೆ, ಭಾರಿ ಬಲವಾದಂಥ ಕೆಲಸ ಮಾಡಬೇಕು. ಬೂತಿನಲ್ಲಿ ಮನೆಗಳಿಗೆ ಹೋಗ್ತಾ ಮನವನ್ನು ಗೆಲ್ಲುವಂಥ ಒಂದು ಪ್ರಯತ್ನ. 2 ಒಳ್ಳೆಯದಾಗಿದೆ ನನಗೆ. ಒಂದು ಬಜರಂಗ ದಳಕ್ಕೆ ಬ್ಯಾನ್ ಹಾಕಿರುವಂಥದ್ದು, ಇನ್ನೊಂದು ಯೋಗಿ ಮೋದಿಯವರ ಹಿಂದೆ ನೇತಾಡ್ಲಿಕ್ಕೆ ಹೊರಟಿರುವಂಥದ್ದು. ಇದೆರಡು ಭಾರಿ ಒಳ್ಳೆ ವಿಷಯ ನಮಗೆ. 2 ಜನ ಏನು ಯೋಚನೆ ಮಾಡ್ತಾರೆ ಅಂತ ನಾವು ಒಂದೇ ಯೋಚನೆ ಮಾಡಿ, ನಮಗೆ ಬೇರೆ ಇಲ್ಲೂ ಇಲ್ಲ. ತಾಯಿ ಭಾರತಿ ಅವಳು ಜಗದ್ವಂದಿ ಆಗಬೇಕು, ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಮುಖಾಂತರ ಆಗಬೇಕು. ಆ ಭಾವನೆ ಮಾತ್ರ ನಮ್ಮಲ್ಲಿರೋದು. ಅದಕ್ಕೋಸ್ಕರ ತಮ್ಮೆಲ್ಲ ಸಹಕಾರ, ಬೆಂಬಲ ಮುಂದಿನ ದಿನಗಳಲ್ಲಿ ಬೇಕು. ಅವಿರತ ಹೋರಾಟ ಮಾಡೋಣ. ಒಂದು ಸ್ವಲ್ಪ ದಿವಸ ನಮ್ಮ ಸ್ವಂತ ಕೆಲಸವನ್ನು ಬದಿಗಿಟ್ಟು ಮನೆಗೆ ಹೋಗಿ ಆ ಮನಸ್ಸನ್ನು ಗೆಲ್ಲುವುದು ಹೇಗೆ ಅಂತ ಯೋಚನೆ ಮಾಡಿ
ನಾನು ಕೇಳಿದೆ ಇವತ್ತು ಬೆಳಿಗ್ಗೆ ಒಂದು 10-28 ಜನ. ಹಾಂ ಹೌದೌದು, 6ನೇ ತಾರೀಕಿಗೆ ಯೋಗಿ ಬರ್ತಾರೆ. ಅದಕ್ಕೆ ಇಬ್ಬರಿಗೆ ತಲೆಬಿಸಿ, ಈಗ ಭಯಂಕರ ಜೋರು ತಲೆಬಿಸಿ. 6ನೇ ತಾರೀಕಿಗೆ ಯೋಗಿ ಬರ್ಪೇರು, ಎನ್ನ ಯೋಗ ಬದಲಾದ ಹೋಗೋಣ ಅಂತ ಅವರದ್ದು ಯೋಚನೆ ಇರುವಂಥದ್ದು. ಅದಕ್ಕೋಸ್ಕರ 6ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ನಾನೇನು ಹೇಳುವಂಥ ಅವಶ್ಯಕತೆ ಇಲ್ಲ. ಒಬ್ಬ ಯೋಗಿ ಆದಿಕೊಂಡು, ಹಾಗೆ ಮೋದಿ ಒಬ್ಬ ಯೋಗಿಯೋ ಅದೇ ರೀತಿ ಯೋಗಿ ಒಬ್ಬ ಯೋಗಿ. ಅವರು ಏನು ಮಾಡಿದ್ದಾರೆ, ದೇಶದ್ರೋಹಿಗಳಿಗೆ ಹೇಗೆ ಧ್ವನ ಮಾಡಿದ್ದಾರೆ, ಮಣ್ಣು ಮುಕ್ಕಿಸ್ತಾರೆ ಅಂತ ಹೇಳಿದಾರಲ್ಲ, ಅಂತ ಮಣ್ಣು ಮುಕ್ಕಿಸುವಂಥ ಕೆಲಸವನ್ನು ಮಾಡಿದ್ರು ಯೋಗಿ. ಅದಕ್ಕೋಸ್ಕರ ಎಲ್ಲರ ಮಧ್ಯದಲ್ಲಿ, ಎಲ್ಲರ ಹೃದಯದ ಮಧ್ಯದಲ್ಲಿ ಯೋಗಿ ಇದ್ದಾನೆ. ಅದಕ್ಕೆ ನಾನು ನೇತಾಡಿಕೊಳ್ಬೇಕು ಅಂತ ಯೋಚನೆ ಮಾಡದೆ ಯೋಗಿಯ ಪಕ್ಷದ ಜೊತೆಯಲ್ಲಿ ಬನ್ನಿ. ನಾಡ್ದು ಯೋಗಿ ಬಂದಾಗ ನಿಮಗೆ ಸ್ವಾಗತ, ಬನ್ನಿ ನಮ್ಮ ಜೊತೆಯಲ್ಲಿ ಬನ್ನಿ. ಯೋಗಿಗೆ ಜಯಕಾರ, ಮೋದಿಗೆ ಜಯಕಾರ, ಅಮಿತ್ ಶಾನಿಗೆ ಜಯಕಾರ, ಭಾರತ ಮಾತೆ ಅದಕ್ಕೆ ಜಯಕಾರ, ಭಾರತೀಯ ಜನತಾ ಪಾರ್ಟಿಗೆ ಜಯಕಾರ ಅಂತ ಹೇಳುವ ರೀತಿಯಲ್ಲಿ ನಾಡ್ದು ಲಕ್ಷ ಜನ ಬನ್ನಿ, ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವಂಥ ಒಂದು ಪುಣ್ಯದ ಕೆಲಸ ಮಾಡೋಣ. ಎಲ್ಲರಿಗೂ ಶುಭವಾಗಲಿ. ವಂದೇ ಮಾತರಂ. ದೇಶ ಬದಲಾಗಬೇಕಾದರೆ ಜನರ ಚಿಂತನೆ ವಿಚಾರ ಬದಲಾಗಲೇಬೇಕು. ದೇಶದ ಪ್ರಗತಿ ಮತ್ತು ಬದಲಾವಣೆಗೆ, ದೇಶದ ಧರ್ಮ ಸಂಸ್ಕೃತಿಯ ರಕ್ಷಣೆಗೆ ಅಂದು ಇಂದು ಮುಂದೆಂದು ಬಿಜೆಪಿ. ಪುತ್ತೂರಿಗೆ ಆಶಕ್ಕ, ಬಿಜೆಪಿಗೆ ನಿಮ್ಮ ಮತ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.